ರಾಜ್ಯಾದ್ಯಂತ ದ್ವಿತೀಯ ಪಿಯು ವಿದ್ಯಾರ್ಥಿಗಳ ಮುಖ್ಯ ಪರೀಕ್ಷೆ ಇಂದು ಆರಂಭವಾಗಿದ್ದು, ಉಡುಪಿಯಲ್ಲಿ ಹಿಜಾಬ್ ಕುರಿತಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದ 6 ವಿದ್ಯಾರ್ಥಿಗಳು ಪರೀಕ್ಷೆಗೆ ಗೈರಾಗಿದ್ದಾರೆ. ಹೈಕೋರ್ಟ್ ಮೆಟ್ಟಿಲೇರಿದ 6 ವಿದ್ಯಾರ್ಥಿಗಳಲ್ಲಿ 4 ಪ್ರವೇಶ ಪತ್ರವನ್ನು ಪಡೆದಿಲ್ಲ. ಆದರೆ ಆಲಿಯಾ ಅಸಾದಿ ಮತ್ತು ರೇಸಮ್ ಕೊನೆಯ ಕ್ಷಣದಲ್ಲಿ ಹಾಲ್ ಟಿಕೆಟ್ ಪಡೆದು ಪರೀಕ್ಷಾ ಕೇಂದ್ರಕ್ಕೆ ತೆರಳಿದ್ರು. ಆದರೆ ಅವರಿಬ್ಬರು ಹಿಜಾಬ್ ತೆಗೆಯದೆ ಪರೀಕ್ಷೆ ಬರೆಯಲು ಅನುಮತಿಯನ್ನ ಕೇಳಿದ್ದು, ಪರೀಕ್ಷಾ ಕೇಂದ್ರದ ಮೇಲ್ವಿಚಾರಕರು ಅನುಮತಿ ನಿರಾಕರಿಸಿದ್ದಾರೆ. ಹೀಗಾಗಿ ಪರೀಕ್ಷೆ ಬರೆಯದೆ ಹಿಂತಿರುಗಿದ್ದಾರೆ. ವಿದ್ಯೋದಯ ಪರೀಕ್ಷಾ ಕೇಂದ್ರದ ಅಧಿಕಾರಿಗಳು ಇಬ್ಬರು ವಿದ್ಯಾರ್ಥಿನಿಯರಿಗೆ ಹಿಜಾಬ್ ತೆಗೆದು ಪರೀಕ್ಷೆ ಬರೆಯುವಂತೆ ಮನವೊಲಿಕೆಯ ಪ್ರಯತ್ನ ನಡೆಸಿದ್ರು. ಸುಮಾರು ಅರ್ಧ ಗಂಟೆಗಳ ಕಾಲ ಮನವೊಲಿಕೆ ಮಾಡಿದ್ರು. ವಿದ್ಯಾರ್ಥಿನಿಯರು ಹಿಜಾಬ್ ಇಲ್ಲದೆ ಪರೀಕ್ಷೆ ಬರೆಯಲು ಒಪ್ಪದೆ ಕೇಂದ್ರದಿಂದ ಮರಳಿದ್ರು. ಉಡುಪಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿಗೆ ಜಿಲ್ಲಾಧಿಕಾರಿ ಕೂರ್ಮರಾವ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನಮಸ್ಕಾರ. ಮೊದಲನೇದಾಗಿ PU ಸೆಕೆಂಡ್ ಇಯರ್ ಎಕ್ಸಾಮ್ಸ್ ಏಪ್ರಿಲ್ 22 ಇವತ್ತರಿಂದ ಮೇ 18 ತನಕ ನಡೆಯಲಿದೆ. ಉಡುಪಿ ಜಿಲ್ಲೆಯಲ್ಲಿ 28 ಸೆಂಟರ್ಸ್ PU ಸಂಬಂಧಪಟ್ಟಾಗಿ 15,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಎಕ್ಸಾಮಲ್ಲಿ ಭಾಗವಹಿಸಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ಎಕ್ಸಾಮ್ ಸಂಬಂಧಪಟ್ಟವಾಗಿ ಏನೇನು ಸಿದ್ಧತೆ ಆಗಬೇಕು, CCTV ವ್ಯವಸ್ಥೆ ಇರ್ಬೋದು, ಅದೇ ರೀತಿಯಲ್ಲಿ ಕೆಲವು ಪ್ರೊಹಿಬಿಟರಿ ಆರ್ಡರ್ಸ್ ಇರ್ಬೋದು. ಎಲ್ಲ ಎಕ್ಸಾಮ್ ಸೆಂಟರ್ಗೆ 200 ಮೀಟರ್ ತನಕ ಪ್ರೊಹಿಬಿಟರಿ ಅಂದರೆ ಬೇರೆ ಅಲೋ ಮಾಡಬೇಕನ್ನೋ ರೀತಿಯಲ್ಲಿ ಕೂಡ ಮಾಡಿದ್ದೀವಿ. ಅದೇ ರೀತಿ ವೀಕ್ಷಕರನ್ನು ಕೂಡ ನಾವು ಕಾಲೇಜುಗಳಿಗೆ ಮಾಡಿದ್ದೀವಿ. ಎಲ್ಲ ಸುವ್ಯವಸ್ಥಿತವಾಗಿ ನಡೆಯುತ್ತೆ. ಹಿಜಾಬ್ ಕುರಿತಾಗಿ ಕೋರ್ಟ್ ಮೆಟ್ಟಿಲೇರಿದ್ದ 5 ವಿದ್ಯಾರ್ಥಿನಿಯರು ಸಹಿತ 18 ವಿದ್ಯಾರ್ಥಿನಿಯರು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಿಂದ ಪ್ರವೇಶ ಪತ್ರವನ್ನೇ ಪಡೆದಿಲ್ಲ ಎನ್ನಲಾಗಿದೆ. Supra Lights, exclusive fancy light showroom. Dealers of branded LED panels, LED tube lights, LED strip lights, LED indoor and outdoor lights, commercial lights, fans and geysers. All brands under one roof. Assured quality and service is our specialty. Up to 45% discount on fancy lights and unbelievable prices on fans and geysers. Visit and enrich your lifestyle today. Supra Lights, Pereira Poles Building opposite Baliga Stores behind Bharat Mall, Bijay, Mangaluru. Call 0824 4258 309.